ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಕುರ್ಲಾಪೂರ್ವದ ಬಂಟರ ಭವನದ ರಾಧಾಬಾಯಿ ಟಿ ಭಂಡಾರಿ ಸಭಾಗೃಹದಲ್ಲಿ ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ವತಿಯಿಂದ ದಶಮಾನೋತ್ಸವ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ ಭವಾನಿ ಶಿಪ್ಪಿಂಗ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಾರ್ಯಾಧ್ಯಕ್ಷ ಕೆಡಿ ಶೆಟ್ಟಿ, ಮುಂಬೈ ಮಹಾನಗರದಲ್ಲಿ ಪ್ರಕಟಗೊಳ್ಳುತ್ತಿರುವ 2 ದಿನಪತ್ರಿಕೆಗಳು ಸಮಾಜದ 2 ಕಣ್ಣುಗಳಿದ್ದಂತೆ. ಸಮಾಜವನ್ನು ಒಗ್ಗೂಡಿಸುವಲ್ಲಿ ಭಾಷೆ, ಸಂಸ್ಕೃತಿ, ಕಲೆಯ ಬೆಳವಣಿಗೆಗೆ ಪತ್ರಿಕೆಯ ಹಾಗೂ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ಎಂದರು. ಬಂಟರ ಸಂಘ ಮುಂಬೈ ಉಪಾಧ್ಯಕ್ಷ ಚಂದ್ರಹಾಸ ಶೆಟ್ಟಿ ಮಾತನಾಡಿ, ಮುಂಬೈ ಮಹಾನಗರದಲ್ಲಿ ಬಂಟರ ಸಂಘ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಸಮಾಜದ ಏಳಿಗೆಗೆ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡುತ್ತಿದೆ ಎಂದರು. ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ ಮಾತನಾಡಿ, ಪತ್ರಕರ್ತರಿಗೆ ಯಾವುದೇ ಜಾತಿ ಮತ ಭೇದವಿಲ್ಲ, ಅವರಿಗೆ ಎಲ್ಲರೂ ಸಮಾನರು. ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಪತ್ರಕರ್ತರ ಶ್ರಮ ಶ್ಲಾಘನೀಯ ಎಂದರು. ಭಂಡಾರಿ ಮಹಾಮಂಡಲದ ಸ್ಥಾಪಕಾಧ್ಯಕ್ಷ ಕಡಂದಲೆ ಸುರೇಶ್ ಭಂಡಾರಿ ಮಾತನಾಡಿ, ಸಮಾಜದ ಅತಿ ಹರಿತವಾದ ಆಯುಧಗಳಲ್ಲಿ ಪೆನ್ನು ಕೂಡ ಒಂದು. ಅಂತಹ ಪೆನ್ನಿನ ಮೂಲಕ ರಕ್ತಪಾತವಿಲ್ಲದೆ ಅಹಿಂಸೆಯಿಂದ ಸಮಾಜದ ಆಗು ಹೋಗುಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಕಾರ್ಯವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ ಎಂದರು. ಬಂಟರ ಸಂಘ ಮುಂಬೈನ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ರಂಜನಿ ಸುಧಾಕರ್ ಹೆಗಡೆ ಮಾತನಾಡಿ, ಬೆಳಗ್ಗೆದ್ದ ಕೂಡಲೇ ಹೇಗೆ ಸೂರ್ಯೋದಯವಾಗುತ್ತದೋ ಅದೇ ರೀತಿ ಪತ್ರಿಕೆ ಓದುವ ಮೂಲಕ ನಮಗೆ ಜ್ಞಾನೋದಯವಾಗುತ್ತದೆ ಎಂದರು. ಮುಂಬೈ ಕೃಷ್ಣ ಪ್ಯಾಲೇಸ್ ಹೋಟೆಲ್ ಸಮೂಹದ ನಿರ್ದೇಶಕಿ ಉಮಾಕೃಷ್ಣ ಶೆಟ್ಟಿ ಮಾತನಾಡಿ, ಕರ್ಮಭೂಮಿಯಲ್ಲಿದ್ದುಕೊಂಡು ಜನ್ಮಭೂಮಿಯ ಋಣ ತೀರಿಸುವ ಅರ್ಥಪೂರ್ಣ ಕಾಯಕವನ್ನು ಮುಂಬೈ ಪತ್ರಕರ್ತರು ಮಾಡುತ್ತಿದ್ದಾರೆ ಎಂದರು. ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ಮುಖ್ಯ ಸಲಹೆಗಾರರಾದ ಸಿಎಐಆರ್ ಶೆಟ್ಟಿ ಮಾತನಾಡಿ, ಪತ್ರಕರ್ತರು ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿದ್ದು, ಪತ್ರಕರ್ತರು ಸ್ವತಂತ್ರ ಹಾಗೂ ತಟಸ್ಥರಾಗಿರಬೇಕು. ಶಿಸ್ತು ಹಾಗೂ ನೀತಿ ಸಂಹಿತೆಯನ್ನು ಪತ್ರಕರ್ತರು ಪಾಲಿಸಬೇಕೆಂದರು. ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥ ಡಾ ಜಿಎಸ್ ಉಪಾಧ್ಯ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆರ್ಥಿಕ ತಜ್ಞ ಡಾ ಆರ್ಕೆ ಶೆಟ್ಟಿ, ಬಂಟರ ಸಂಘ ಮಾತೃಭೂಮಿ ಕ್ರೆಡಿಟ್ ಸೊಸೈಟಿ ಇದರ ಕಾರ್ಯಾಧ್ಯಕ್ಷ ರತ್ನಾಕರ್ ಶೆಟ್ಟಿ ಮುಣ್ಕೂರು, ಬಂಟರ ಸಂಘ ಜ್ಞಾನಮಂದಿರ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರನಾಥ ಎಂ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಮಾತನಾಡಿ, ಮಹಾರಾಷ್ಟ್ರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಎರಡೂ ಕೂಡ ಸಹೋದರ ಸಂಸ್ಥೆ ಇದ್ದಂತೆ ಎಂದರು. ಪ್ರಧಾನ ಅಭ್ಯಾಗತರಾದ ವಿಕೆ ಸಮೂಹ ಮೆಕಾಯ್ ಸಂಸ್ಥೆಯ ಕಾರ್ಯಾಧ್ಯಕ್ಷ ಕೆಎಂ ಶೆಟ್ಟಿ ಮಾತನಾಡಿ, ಮುಂಬೈ ಕನ್ನಡಿಗ ಪತ್ರಕರ್ತರು ಯಾರ ಮನಸ್ಸಿಗೂ ನೋವಾಗದಂತೆ ಇದ್ದುದನ್ನು ಇದ್ದ ಹಾಗೆ ಪತ್ರಿಕೆಯಲ್ಲಿ ಪ್ರಕಟಿಸಿ ತಮ್ಮ ಕರ್ತವ್ಯವನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುತ್ತಿದ್ದಾರೆ ಎಂದರು. ಮುಂಬಯಿಯ ಸಂಸದರಲ್ಲಿ ಒಬ್ಬರಾದ ಗೋಪಾಲ್ ಶೆಟ್ಟಿಯವರು ಮಾತನಾಡಿ, ದೇಶದ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಕೊಡುಗೆಯೂ ಮಹತ್ವದ್ದಾಗಿದೆ ಎಂದರು. ದೇಶದೆಲ್ಲೆಡೆ ಆಗುಹೋಗುಗಳನ್ನು ಜನಮನಕ್ಕೆ ಮುಟ್ಟಿಸುವಂತಹ ಉತ್ತಮ ಕೆಲಸಗಳನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ ಎಂದರು. ಪುತ್ತೂರಿನ ಸುದ್ದಿ ಬಿಡುಗಡೆಯ ಡಾ ಶಿವಾನಂದ ಅವರು ವಿಚಾರ ಮಂಡಿಸಿದರು. ದಶಮಾನೋತ್ಸವ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದ ನ್ಯಾಯವಾದಿ ವಸಂತ ಕಲಕೋಟಿ ಹಾಗೂ ಬಂಟರವಾಣಿ ಮಾಸಿಕದ ಮಾಜಿ ಸಂಪಾದಕ ರತ್ನಾಕರ್ ಆರ್ ಶೆಟ್ಟಿ ಅವರನ್ನು ಶಾಲು ಹೊದಿಸಿ ಫಲಪುಷ್ಪ ಸ್ಮರಣಿಕೆ ಸನ್ಮಾನ ಪತ್ರ ನೀಡಿ ಕನ್ನಡಿಗ ಪತ್ರಕರ್ತರ ಸಂಘದ ಪರವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಅವೆನ್ಯೂ ಹೋಟೆಲ್ ಸಮೂಹ ಸಂಸ್ಥೆಯ ನಿರ್ದೇಶಕ ರಘುರಾಮ ಕೆ ಶೆಟ್ಟಿ, ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ಗೌರವ ಕೋಶಾಧಿಕಾರಿ ಪ್ರೇಮ್ನಾಥ್ ಶೆಟ್ಟಿ ಮುಣ್ಕೂರು, ಕಟ್ಟಡ ಸಮಿತಿಯ ಕಾರ್ಯಾಧ್ಯಕ್ಷ ಡಾ ಶಿವ ಮೂಡಿಗೆರೆ, ಆಹ್ವಾನಿತ ಸದಸ್ಯ ಸುರೇಶ್ ಶೆಟ್ಟಿ ಎಯ್ಯಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಕಲಾಸೌರಭದ ಪದ್ಮನಾಭ ಸಸಿಹಿತ್ಲು ಪ್ರಾರ್ಥನೆಗೈದ್ರೆ ಗೌರವ ಪ್ರಧಾನ ಕಾರ್ಯದರ್ಶಿ ರಾನ್ಸ್ ಬಂಟ್ವಾಳ ಸಂಘದ ಸಾಧನೆ ಹಾಗೂ ಸಿದ್ಧಿಯನ್ನು ವಿವರಿಸಿ ಗೌರವಿಸಿದರು. ಗೌರವ ಕಾರ್ಯದರ್ಶಿ ಹರೀಶ್ ಕೆ ಹೆಜ್ಮಾಡಿ ಹಾಗೂ ಉಪಾಧ್ಯಕ್ಷ ದಯಾಸಾಗರ್ ಚೌಟ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಹ ಕಾರ್ಯದರ್ಶಿ ಬಾಬು ಕೆ ಬೆಳ್ಚಡ, ಸಹ ಕೋಶಾಧಿಕಾರಿ ಅಶೋಕ್ ಎಸ್ ಸ್ವರ್ಣ, ಕ್ರೀಡಾ ಸಮಿತಿ ಕಾರ್ಯಾಧ್ಯಕ್ಷ ಜಯಾಸಿ ಪೂಜಾರಿ, ಸಂಘದ ಸದಸ್ಯ ಅಶೋಕ್ ಪಕ್ಕಳ ಸಹಕರಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪತ್ರಕರ್ತರ ಸಂಘದ ಸದಸ್ಯರು ಮಕ್ಕಳಿಂದ ವಿವಿಧ ನೃತ್ಯಾವಳಿ ಹಾಗೂ ಅಜೆಕಾರು ಕಲಾಭಿಮಾನಿ ಬಳಗದ ಸ್ಥಾಪಕ ಅಧ್ಯಕ್ಷ ಯಕ್ಷಗುರು ಅಜೆಕಾರು ಬಾಲಕೃಷ್ಣ ಶೆಟ್ಟಿ ನಿರ್ದೇಶನ ಹಾಗೂ ಪತ್ರಕರ್ತ ಡಾ ದಿನೇಶ್ ಶೆಟ್ಟಿ
ರೆಂಜಾಳ ಅವರ ಮುಂದಾಳತ್ವದಲ್ಲಿ ಶ್ರೀ ಗೀತಾಂಬಿಕಾ ಯಕ್ಷಗಾನ ಮಂಡಳಿಯ ಕಲಾವಿದರ ಸಹಕಾರದೊಂದಿಗೆ ಸಂಘದ ಸದಸ್ಯರಿಂದ ಮಹಿಷಾಸುರ ಮರ್ಧಿನಿ ಯಕ್ಷಗಾನ ಪ್ರದರ್ಶನಗೊಂಡಿತು. ಗುರು ಬಾಲಕೃಷ್ಣ ಶೆಟ್ಟಿ ಅಜಿಕಾರು ಅವರಿಗೆ ಸಂಘದ ಸದಸ್ಯ ಕಲಾವಿದರಿಂದ ಗುರು ಕಾಣಿಕೆಯಾಗಿ ಚಿನ್ನದ ಉಂಗುರವನ್ನ ರಘುರಾಮ ಕೆ ಶೆಟ್ಟಿ ತೊಡಿಸಿ ಸನ್ಮಾನಿಸಿದರು. ಅಪಾರ ಸಂಖ್ಯೆಯಲ್ಲಿ ಸದಸ್ಯರು, ಸಾಹಿತಿಗಳು, ಪತ್ರಿಕೆಯ ಅಭಿಮಾನಿಗಳು ಭಾಗವಹಿಸಿದ್ದರು. ಎಲ್ರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಮುಂಬಯಿಯ ಗಣ್ಯರೇ, ಮಂಗಳೂರಿನಿಂದ ಬಂದಿರುವಂಥ ಡಾಕ್ಟರ್ ಶಿವಾನಂದ್ ಅವರೇ, ಶ್ರೀನಿವಾಸ ನಾಯ್ಕರೇ, ಕನ್ನಡ ಬಂಧುಗಳೇ, ಇವತ್ತು ಇಲ್ಲಿ ನಾವು ನಮ್ಮ ದಾನಿಗಳು ಅಂತೇಳಿ ಒಂದು ಅವರನ್ನು ಗೌರವಿಸಿದ್ದೇವೆ. ಇದರ ಹಿಂದೆ ಕಾರಣ ಇದೆ. ನಾವು ಪತ್ರಕರ್ತರ ಸಂಘಕ್ಕೆ ಒಂದು ಕಚೇರಿ ಆಗಬೇಕು ಅಂತ ಹೇಳುವಾಗ ಆ ನೆಲೆಯಲ್ಲಿ ಹೊರಟಾಗ 10 ದಿನದಲ್ಲಿ ಈ ಮುಂಬೈ ಜನತೆ ನಮಗೆ 40-45 ಲಕ್ಷವನ್ನು ದಾನ ಮಾಡಿದೆ. ಬಹುಶಃ ಅವರನ್ನು ಇಲ್ಲಿ ಗೌರವಿಸಿದ್ದು ಅಂಥೇಳಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹುಶಃ ಈ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಮಹನೀಯರು ನಮ್ಮ ಮುಂಬಯಿಯ ದಾನಿಗಳು. ಈ ಮುಂಬೈ ಅನ್ನೋದೇ ಬಹುಶಃ ನಮ್ಮ ಊರಿನವರದ ದಾನಕ್ಕೆ ಹೆಸರಾಗಿದೆ. ಹೌದು, ಹೋಟೆಲ್ ಉದ್ಯಮ ಇರ್ಬೋದು, ಉದ್ಯಮಗಳಿರ್ಬೋದು. ನಮ್ಮ KM ಶೆಟ್ಟಿ ಮತ್ತು KD ಶೆಟ್ಟಿ ಅವರಂಥ ಉದ್ಯಮಿಗಳಿಗೆ ಎಷ್ಟು ಒಳ್ಳೆಯ ಮನಸ್ಸಿದೆ ಅಂತ ಹೇಳಿದರೆ ಬಹುಶಃ ಮುಂಬಯಿಯ ಈ ರೀತಿಯ ಒಂದು ಬಂಟರ ಸಂಘ ಯಾಕೆ ಆಗುತ್ತದೆ, ಬಂಟರ ಸಂಘ ಏನು ಮಾಡ್ಬೋದು ಅನ್ನೋ ನೆಲೆಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗಿರೋದು ಅಂತಾದರೆ ಇಂಥ ದಾನಿಗಳಿಂದ. ನಿಮ್ಮ ಮುಂಬಯಿಯ ಜನಗಳು ಈ ಕನ್ನಡ ಪತ್ರಿಕೋದ್ಯಮವನ್ನು ಬೆಳೆಸಿದ್ದೀರಿ. ಇಲ್ಲಿ ಮುಂಬೈಯಲ್ಲಿ 2 ಪತ್ರಿಕೆ ಇದೆ, ಕರ್ನಾಟಕವಲ್ಲ ಹಾಗೆ ಉದಯವಾಣಿಯು ಕೂಡ ಈ ಸಂದರ್ಭ ನಾನು ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇವತ್ತಿನ ಜಾಹೀರಾತು ನೀವು ನೋಡಿರ್ಬೋದು. ಕರ್ನಾಟಕ ಮಲ್ಲ, ಬಹುಶಃ ನಾನು ಆ ಕರ್ನಾಟಕ ಮಲ್ಲದ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಕಾರಣ ನನಗೆ ಯಾವುದೇ ಸುದ್ದಿ ಕೊಡಲಿಕ್ಕೆ ಅಥವಾ ಒಂದು ಜಾಹೀರಾತು ಹಾಕಲಿಕ್ಕೆ ಸಮಸ್ಯೆ ಇಲ್ಲ. ಆದರೆ ಉದಯವಾಣಿಗೆ ಸಮಸ್ಯೆ ಇರ್ಬೋದು, ಬಹುಶಃ ಪತ್ರಕರ್ತರಿಗೆ ಅದರ ಅನುಭವ ಇದೆ. ಹಾಗಾಗಿ ಎಲ್ಲ ಉದಯವಾಣಿ ಕೂಡ ನಮ್ಮ ಒಟ್ಟಿಗೆ ಇದೆ. ಈ ಸಂಘಕ್ಕೆ, ಈ ಪತ್ರಕರ್ತರ ಸಂಘಕ್ಕೆ ನಾವು ಜೊತೆ ಇದ್ದೇವೆ ಅನ್ನೋಂಥದ್ದನ್ನು ಉದಯವಾಣಿ ತೋರಿಸಿದೆ ಅಂತ ಹೇಳುವುದು ಅಭಿನಂದಿಸ್ತೇನೆ ಅವರಿಗೆ. ಕರ್ನಾಟಕ ಮಲ್ಲದ ಎಲ್ಲ ಸಿಬ್ಬಂದಿ ನನ್ನ ಒಟ್ಟಿಗಿದ್ದಾರೆ, ನಮ್ಮ ಮಾಲಕರು ಇದ್ದಾರೆ. ನಾನು ಅವ್ರಿಗೆ ಫೋನ್ ಮಾಡುವಾಗ, ಪಾಲೇತಡೆ ಸಾಬ್ ತುಮ್ ಕ್ಯಾ ಕರ್ನೆ ಕತ್ತೋ ಕರೋ. ಬಹುಶಃ ನಿಮಗೆ ಒಂದು ಮಾತು ಹೇಳಬೇಕು. ಕಳೆದ ವರ್ಷ ಮಾರ್ಚ್ 12ರಲ್ಲಿ ಬಂಟ ಸಂಘದ ಒಂದು ಸಂಘದಲ್ಲಿ ನನ್ನ ಅಭಿನಂದನೆಯನ್ನು ಒಂದು ಮಾಡಿದ್ದಾರೆ, ನಮ್ಮ ಉಪಾಧ್ಯಾಯರ ನೇತೃತ್ವದಲ್ಲಿ, ಹರಿಶಣ್ಣನ ನಾಯಕತ್ವದಲ್ಲಿ. ಆಗ ಕೂಡ ಬಂಟರ ಸಂಘದಲ್ಲಿ ಏನು ಆಗಿದೆ ಅನ್ನೋಂಥದ್ದನ್ನು ನಮ್ಮ ಮಾಲೀಕರು ಕಂಡುಕೊಂಡಿದ್ದಾರೆ. ಬಹುಶಃ ಅವರಿಗೆ ಆ ಅಭಿಮಾನ ನನ್ನ ಮೇಲೆ ಇದೆ, ನಮ್ಮ ಸಮೂಹದ ಮೇಲೆ ಇದೆ, ನಮ್ಮ ಮಾಧ್ಯಮದ ಮೇಲೆ ಇದೆ, ನಮ್ಮ ಸಂಘದ ಮೇಲೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸ್ತೇನೆ. ಹೆಚ್ಚು ಮಾತಾಡೋದಿಲ್ಲ. ಎಲ್ಲ ಗಣ್ಯರೇ, ನಿಮ್ಮ ಸಹಕಾರ ನಮಗೆ ಇರಲಿ. ನಮ್ಮದು ಗುರು ಶಿಷ್ಯರ ಒಗ್ಗೂಡುವಿಕೆಯ ಒಂದು ಸಂಸ್ಥೆ. ಯಾಕೆಂದರೆ ಪಾಲೆತ್ತಡಿ ಅವರು 1993ರಲ್ಲಿ ಈ ಸಂಸ್ಥೆಗೆ ನಾವು ಒಟ್ಟಾಗುವಾಗ ಇದು ಮಾಡುವಾಗ ನಾನು ಶಿಷ್ಯನಾಗಿ ಇದ್ದೆ, ಈಗಲೂ ಶಿಷ್ಯನಾಗಿ ಇದ್ದೇನೆ. ಆದರೆ ನಮ್ಮಲ್ಲಿ ಅವರು ಹೇಳಿದಾಗೆ ಉದಯವಾಣಿ ಆಗಲಿ, ಕರ್ನಾಟಕ ಮಲ್ಲವಾಗಲಿ, ಯಾವುದೇ ಪತ್ರಿಕೆಯಲ್ಲಿ ತಾರತಮ್ಯ ಇಲ್ಲ, ಭೇದ ಭಾವ ಇಲ್ಲ. ನಾವು ಸಹೋದರರಾಗಿ ಬೆಳೆದಿದ್ದೇವೆ, ಇನ್ನೂ ಬೆಳೀತಾ ಇದ್ದೇವೆ. ಅದನ್ನು ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಂತೆ ಅವರು ದಶಮಾನೋತ್ಸವದಲ್ಲಿ ಬಹುಶಃ ಅವರು 1 ಗಂಟೆ ಮಾತನಾಡಬೇಕಿತ್ತು. ಆದರೂ ಅವರು 10 ನಿಮಿಷದ ಒಳಗೆ ಅದನ್ನು 5-6 ನಿಮಿಷದಲ್ಲಿ ಮಾತು ಮುಗಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲ ಸಮುದಾಯದ ಪ್ರತಿಷ್ಠೆ ಹೆಸರು ಬಂಟರ ಸಂಘದ ಅಭಿಮಾನದ ಮೂರ್ತಿ ಗೋಪಾಲ್ ಶೆಟ್ಟಿ ಅವರನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಪಾಲೆತ್ತಾಡಿ ಅವರು ಶಾಲು ಮತ್ತು ಸ್ಮರಣಿಕೆ ಗೌರವವನ್ನು ನೀಡಿ ಗೌರವಿಸಬೇಕು ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವಾಸದೊಂದಿಗೆ ನಾನು ರತ್ನಾಕರ್ ಭಂಡಾರಿ ಅವರನ್ನು ಆಹ್ವಾನಿಸಿದ್ದೇನೆ. 2 ನಿಮಿಷಗಳ ಕಾಲ ಅವರ ಅನಿಸಿಕೆಯನ್ನು ತಾವು ನೀಡಬೇಕು ಎಂದು ಕೇಳ್ಕೊಳ್ತಾ ಇದ್ದೇನೆ. ರವಿನಾಥ್ ಭಂಡಾರಿ. ವೇದಿಕೆಯ ಸಭಾಧ್ಯಕ್ಷರೇ ಮತ್ತು ಎಲ್ಲ ಗಣ್ಯರೇ, ಆತ್ಮೀಯ ಬಂಧು ಭಗಿನಿಯರೇ, ಪ್ರಥಮವಾಗಿ ದಶಮಾನೋತ್ಸವದ ಆಚರಣೆಯಲ್ಲಿರುವ ಪತ್ರಕರ್ತರ ಸಂಘಟನೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ
ಆರ್ಥಿಕ ಶುಭಾಶಯಗಳನ್ನು ಕೊಡುತ್ತೇನೆ. ಪತ್ರಕರ್ತರ ಸಂಘಟನೆಯ ದಶಮೋತ್ಸವಕ್ಕೆ ಅತಿಥಿಯಾಗಿ ಆಹ್ವಾನಿಸಿ ನನ್ನನ್ನು ಗೌರವಿಸಿದ್ದಕ್ಕೆ ನಿಮಗೆ ಮೊದಲಾಗಿ ಕೃತಜ್ಞತೆಗಳು. ಮರಾಠಿ, ಹಿಂದಿ, ಇಂಗ್ಲೀಷ್ ಬಾಹುಲ್ಯವಿರುವ ಈ ಮಹಾನಗರದಲ್ಲಿ ಕನ್ನಡ ಪತ್ರಿಕೆಗಳನ್ನು ಹುಟ್ಟುಹಾಕುವುದೇ ಒಂದು ಸಾಹಸದ ಕೆಲಸ. ಈ ಪತ್ರಕರ್ತರು ಬಹಳ ಕಷ್ಟಜೀವಿಗಳು. ಇವರಿಗೆ ಯಾವಾಗಲೂ ಒಂದು ಪ್ರೋಗ್ರಾಮ್ ಎಲ್ಲಿ ಆದರೆ ಅದರ ಮರುದಿವಸ ಅದನ್ನು ವಿಷಯವನ್ನು ಪೇಪರ್ನಲ್ಲಿ ಬರೆಯಬೇಕು. ಬರೆದು ಅದು ಒಳ್ಳೆಯದಾದರೆ ಸನ್ಮಾನಿಸ್ತಾರೆ, ಇಲ್ಲದಿದ್ದರೆ ಬೈಯುಗಳು ತುಂಬ ಬೈತಾರೆ. ಮುಂಬಯಿಯ ಓರ್ವ ಯಶಸ್ವಿ ಯಕ್ಷ ಕಲಾವಿದ, ಯಕ್ಷ ನಿರ್ದೇಶಕ, ಅಜೆಕಾರು ಕಲಾಭಿಮಾನಿ ಬಳಗವನ್ನು ಸ್ಥಾಪಿಸಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಾವಂತ ಕಲಾವಿದರನ್ನು ಮುಂಬೈಗೆ ಕರೆಸಿಕೊಂಡು ಅಲ್ಲಲ್ಲಿ ಯಕ್ಷ ರುಚಿಯನ್ನು ಸವಿಸುವ ಒಂದು ಸುಯೋಗವನ್ನು ಕಲ್ಪಿಸಿದಂಥ ಕೀರ್ತಿ ಅಜೆಕಾರು ಬಾಲಕೃಷ್ಣ ಶೆಟ್ಟಿ ಅವರಿಗೆ ಸಲ್ಲುತ್ತದೆ. ಪತ್ರಕರ್ತರನ್ನು, ಅವರ ಪರಿವಾರದ ಸದಸ್ಯರನ್ನು ಅವರ ಕಾಲಿಗೆ ಗೆಜ್ಜೆ ಕಟ್ಟಿ ಇಂದು ಕುಣಿಸುವ ಒಂದು ಯತ್ನಕ್ಕೆ ಬಾಲಕೃಷ್ಣ ಶೆಟ್ಟಿ ಮುಂದಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಯಕ್ಷ ಸೇವೆ ಈ ಮಹಾನಗರದಲ್ಲಿ ಸದಾ ಹರಡಲಿ, ಅವರ ಸೇವೆ ಸಾರ್ಥಕವಾಗಲಿ, ದೇವರು ಆಯುರಾರೋಗ್ಯ ಭಾಗ್ಯ ಸುಖವನ್ನು ಅವರಿಗೆ ಕರುಣಿಸಲಿ ಎಂದು ಹಾರೈಸುತ್ತಾ ಪತ್ರಕರ್ತರ ಸಂಘ ಅವರಿಗೆ ಈ ಸನ್ಮಾನವನ್ನು ಮಾಡ್ತಿದೆ. ರಘುರಾಮ್ ಕೆ ಶೆಟ್ಟಿ ಅವರು ಬಾಲಕೃಷ್ಣನಿಗೆ ಚಿನ್ನದ ಉಂಗುರವನ್ನು ತೊಡಿಸಿದ್ದಾರೆ. ಅವರಿಗೂ ನಾವು ಆರ್ಥಿಕ ಕೃತಜ್ಞತೆಗಳು ಮತ್ತು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಪ್ರಥಮವಾಗಿ ಈ ದಶಮಾನೋತ್ಸವ ಸಂಭ್ರಮವನ್ನು ಆಚರಿಸುವಂತಹ ಕನ್ನಡ ಪತ್ರಕರ್ತರ ಸಂಘಕ್ಕೆ ಅಭಿನಂದಿಸುತ್ತಾ ಸ್ವಲ್ಪ ತುಳುವಿನಲ್ಲಿ ಮಾತಾಡ್ತೇನೆ. ರೋನ್ಸ್ ಬಂಟ್ವಾಳ ಪಾತಿರಿಯರು ಎಂಕಲಿಗೆ ಪತ್ರಕರ್ತರ ಸಂಘ ಬೊಡ್ಚಿಂದು ಎಂಕಲ ಹಿರಿಯರು ಪಂಡ್ಯರು ಆಂಡಲ ಎಂಕುಲು ಮಾತೆರ ಒಟ್ಟುಗಾದು ಎಂಕುಲೊಂಜಿ ಪತ್ರಕರ್ತೆರ್ನ ಒಂಜಿ ಎಡ್ಡೆಗೆ ಓಡಾದು ಎಂಕುಲೊಂಜಿ ಸಂಘ ಮಲ್ತೊಂದುಲ್ಲ ಐಕೆ ಬೊಕ್ಕ ಮಾತೆರ್ಲ ಕೈ ಜೋಡಿದು ಮಾತೆರ್ಲ ಅಭಿಮಾನಿಗಳು ಪೂರ ಕೈ ಜೋಡಿಸದು ಇನಿ ಪ್ರಪ್ರಥಮವಾದ ದಶಮಾನೋತ್ಸವ ಸಂಭ್ರಮಣೆ ಮಲ್ತೊಂದುಲ್ಲರು ಐಕಾತ್ರ ನಮ್ಮ ಅಭಿನಂದನೆ ಮಲ್ಪಡ ವಿಷಯ. ಪ್ರಥಮವಾದ ನಂಗೆ ಈ ಪತ್ರಕರ್ತೆಗೆ ನಮ್ಮ ಅಭಿನಂದನೆ ಮಲ್ಪಡ ಹಾಕೊಂಡು ಈತ ರವೀಂದ್ರನಾಥ್ ಭಂಡಾರಿ ಪಂಡೇರು ಈತೆ ಪ್ರತಿ ಕೋಡ್ಲ ಒಂಜಿ ಪತ್ರಕರ್ತೆರು ಪಂಡ ಅಗುಲೊಂಜಿ ಜನಕ್ಕಲೇನು ಒಂಜಿ ಲೂಟ್ ಮಲ್ಪುನಂಚಿನ ಬೇಲೆ ನಮ್ಮ ಊರುಡು ಪುರ ಮಲ್ತೊಂದುಲ್ಲೇರು. ಆಂಡ ನಮ್ಮ ಒಂಜಿ ಬೊಂಬೈದ ಇನ್ನೇ ನಮ್ಮ ರೆಡ್ ಲೀಡಿಂಗ್ ನ್ಯೂಸ್ ಪೇಪರ್ಸ್ ಉಂಡು, ಉದಯವಾಣಿ ಇಜರ ಕರ್ನಾಟಕ ಮಲ್ಲ ಒಂಜಿ ವಾ ವಿಷಯ ಒಂಜಿ ಬುಡ್ಚ ಒಂದಿನ ವಿಷಯಗಳು ಬರಿ ಪೂಜಾರಿ ಒಂಜಿ ಎಂಚಿನ ದಾಲ ಒಂಜಿ ಹೆಚ್ಚಿ ಕಮ್ಮಿ ಆಂಡಲ್ ತಪ್ಪುಡು ಅವಿನ ವಿಷಯ ಏನಾಗಲಿ ಏಪಲ ಮಲ್ಪುಜಾರಿ ಮಾತೆರಣ್ಣ ಒಂಜಿ ಎಡ್ಡೆ ರೀತಿಡು ಆಗಲಿ ಪತೊಂದು ಪೋಪೇರತ್ತ ಅವು ಯಾನು ಆಯ್ತು ಸಂಪಾದಕರ ಕರ್ನಾಟಕ ಮಲ್ಲದ ಸಂಪಾದಕರಾಜ ನೆಂಚಿನ ಯಾನು ಚಂದ್ರಶೇಖರ್ ಪಾಲೆತ್ತಡಿಗೆ ಯಾನು ರಿಯಲಿ ಅಭಿನಂದನೆ ಮಲ್ಪುವೆ.
ನಮ್ಮ ಕಾಂಡಲಕ್ಕದು ಎಂಚನಂಕ್ ಸೂರ್ಯೋದಯ ಆಪುಂಡ ಅಂಚನೆ ಈ ಪತ್ರಿಕೆನ ಓದನಾಗ ನಂಗೆ ಜ್ಞಾನೋದಯ ಆಪುಂಡು. ಕನ್ನಡೋಡು ಕಲ್ದಿನ ನಂಗೆ ಕನ್ನಡ ಪಾತ್ರೆ ಬೊಂಬಾಯಿ ಬಾರಿ ಕಮ್ಮಿ ತಿಕ್ಕುನು. ಆಂಡ ಕನ್ನಡ ಪತ್ರಿಕೆನ ಓದನಾಗ ಮಸ್ತ್ ಉಲ್ಲಾಸ ಹುರುಪು ಮಸ್ತ್ ಮಾತಾ ಬರ್ಪುಂಡು. ಎಡ್ಡೆಡ್ಡೆ ನಂಗೆ ವಿಷಯ ಇಲ್ಲ ಕನ್ನಡೋಡು ನಂಗೆ ಓದರೆ ತಿಕ್ಕೊಂಡು. ಅಂಚೆನೆ ಎಂಕಲ್ನ ಮಹಿಳಾ ವಿಭಾಗದ ಕೆಲವು ಸದಸ್ಯರಿಗೆ ಅನಾರೋಗ್ಯದ ಕಾರಣ ಸಂಘಗು ಬರ್ರೆ ವಂಜನಗುಲು ಪತ್ರಿಕೆಯನ್ನು ಓದುದು ಎಂಕ್ ಫೋನ್ ಮಲ್ತು ಪನ್ಪೇರು ನಿಗಲ್ನ ಸಂಗೋಡು ಮಹಿಳಾ ವಿಭಾಗದ ಎಡೆಡ್ಡೆ ಕೆಲಸೋಡು ಆಪುಂಡು ಎಂಕುಲು ಪತ್ರಿಕೆ ತೂದು ಸಂತೋಷ ಪಡುವ ಪನ್ಪೇರು ಎಂಕ್ ಮಸ್ತ್ ಖುಷಿ ಆಪುಂಡು. ಈ ಪತ್ರಿಕೆಡು ಈತಲಾಯ್ಕ ಬರ್ರೆ ಪತ್ರಿಕೆದ ಕಾರ್ಯಕರ್ತರಿ ಮಸ್ತ್ ಶ್ರಮಿಸೊಂದುಲ್ಲೇರು ಪಂದಲ ಎಂಕ್ ಪನ್ನರೆ ಮಸ್ತ್ ಸಂತೋಷ ಅಂಡು. ಎಂಕ್ ನಿಜವಾದ ಒಂಚೂರು ದಿನೋಡ್ದಿಂಚಿ ಮಸ್ತ್ ಅಂತ ಕೆಲಸ ಇತ್ತಿ ನಡೆಸೋದು ಭಾಷಣ ಮಲ್ಪರೆ ಆತು ಆಲೋಚನೆ ಮಲ್ಪರ್ಲ ಪುರ್ಸೊತ್ತು ಆತಜಿ ಅಂಚಾದ ಯಾನು ಈ ದಶಮಾನೋತ್ಸವ ಪೊರ್ಲುಡು ಆದು 100 ವರ್ಷಲ ಪೊರ್ಲುಡು ತುಂಬುದು ಪೊರ್ಲುಡು ಇಂಚೆನ ನಿರಂತರ ಪತ್ರಿಕೆದ ಸುದ್ದಿ ಸಮಾಚಾರ ನಂಗೆ ತಿಕ್ಕಡು ಪಂದ್ಲ ನೆಕ್ ಶ್ರಮಿಸಿನಗ್ಲಗ್ಲ ದೇವರೆಡ್ಡ ಆರೋಗ್ಯ ಕೊರಡು ಪಂದು ದೇವರೆಡ ಪ್ರಾರ್ಥನೆ. ಮೇನ್ ರುವಾರಿ ಚಂದ್ರಶೇಖರ್ ಪಲಿತಾಡಿ ರೋಹನ್ಸ್ ಪಂಟಾರು ಅಂಚನೆ ಮಸ್ತ್ ಜನ ಕಮಿಟಿ ಮೆಂಬರ್ಸ್ ಉಲ್ಲೇರು ಅಕುಲು ಎಡೆಡ್ಡೆ ಕೆಲಸ ಮಲ್ತೊಂದುಲ್ಲೇರು. ಈ ಪತ್ರಕಾರ ಸಂಘನು ಮಸ್ತ್ ದುಮ್ಮಕನದೇರು. ಅವು ನಮ್ಮ ಈ ಕರ್ನಾಟಕ ಸ್ಟೇಟ್ ಲೆವೆಲ್ಡೆ ಬಾರಿ ಉದಾರ ಕಂದು ಅಕಲ್ನ ಮೆಂಬರ್ಸ್ ನಗಲಿಗೆ ಬೇತೆ ಬೇತೆ ಪ್ರೋಗ್ರಾಮ್ ಮಲ್ತೊಂದುಲ್ಲೇರು. ಆರ್ಥಿಕ ಸಹಾಯ ಬೊಕ್ಕ ಟೂರ್ನಮೆಂಟ್ಸ್ ಅಂಚಿನ ಮಾತ ಎಡೆಡ್ಡೆ ಕಾರ್ಯಲೇನು ಮಲ್ತೊಂದುಲ್ಲೇರು. ಇವೇ ಪತ್ರಕಾರ ಮೀಡಿಯಾ ಅವು ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ನಮ್ಮ ಡೆಮೋಕ್ರಸಿದ ಪಿಲ್ಲರ್. ಅವು ನನ್ನಾತು ಸ್ಟ್ರಾಂಗ್ ಆವೋಡು ನಾಂಡ ಐಕ್ ಸಮ್ ಪ್ರೊಫೆಷನಲ್ ಎಥಿಕ್ಸ್ ಒಂದು ಉಪ್ಪುಂಡು. ಐತ ಪ್ರತಿ ಒಂಜೆಗ್ಲೊಂಜಿ ಎಥಿಕ್ಸ್ ಕೋಡ್ ಆಫ್ ಕಂಡಕ್ಟ್ ಉಪ್ಪುಂಡು. ಇದು ಸಿ ಎ ನಗಲೆಗಳ ಅಕಲ್ನ ಕೋಡ್ ಆಫ್ ಕಂಡಕ್ಟ್ ಉಂಡು, ಡಾಕ್ಟರ್ ನಗಲೆಗಳ ಉಂಡು, ಲಾಯರ್ಸ್ ನಗಲೆಗಳ ಉಂಡು, ಇಂಜಿನಿಯರ್ಸ್ ನಗಲೆಗಳ ಉಂಡು, ಈವನ್ ಬಿಸ್ನೆಸ್ ಮ್ಯಾನ್ ನಗಲೆಗಳ ಉಂಡು. ಈ ಬಿಸ್ನೆಸ್ ಮ್ಯಾನ್ ರಿಟರ್ನ್ ಕೋಡ್ ಆಫ್ ಕಂಡಕ್ಟ್ ಇಜ್ಜಿ ಐಕ್ ಇಂಪ್ಲಾಯ್ಡ್ ಒಂದು ಕೋಡ್ ಆಫ್ ಕಂಡಕ್ಟ್ ಪನ್ಪೇರು ಅವೇನು ಫಾಲೋ ಮಲ್ತುಂಡ ಐಕ್ ಆ ಪೆನ್ನಿಗೆ ಆತ ಶ್ರದ್ಧೆ ಬರ್ಪುಂಡು. ಒಂಜಿ ಸೇಯಿಂಗ್ ಉಂಡು, ಪೆನ್ ಈಸ್ ಮೈಟಿಯರ್ ದೆನ್ ದ ಸ್ವೋರ್ಡ್ ಬಂದು ಪೆನ್ನಿಗೆ ಬಲ ಬರ್ಪಿನಿ ವೆನ್ ದೇ ಫಾಲೋ ದ ಕೋಡ್ ಆಫ್ ಕಂಡಕ್ಟ್. ಎಂಕಿನಿ ಜಯಸಾಗರ್ ಚೌಟೇರು ಒಂಜಿ ಮೇರೇನು ಮಲ್ಪನಾಗ UP ಶಿವಾನಂದನ್ ಇಂಟ್ರೊಡ್ಯೂಸ್ ಮಲ್ಪನ ಪಂಡೇರು ಆರು ಹೂ ಪಾರ್ಟಿದಾರಿಂದೇ ಗೊತ್ತಾಪುಜಿಗೆ ಪೊಲಿಟಿಕಲ್ ಪಾರ್ಟಿ ಡುಲ್ಲೇರ ವಾ ಪಾರ್ಟಿದಾರು ಓವ ಇಂಡಸ್ಟ್ರಿಗೆ ವೈಕ್ಲಾರ್ನ ಸಪೋರ್ಟ್ ಇಜ್ಜಿ ಇನ್ನಾಗ ಆರು ತಟಸ್ಥ ಆದುಲ್ಲೇರು ನ್ಯೂಸ್ ಕೊರೊಂದುಲ್ಲೇರು. ದಟ್ ಈಸ್ ಪ್ರೊಫೆಷನಲ್ ಕೋಡ್ ಆಫ್ ಕಂಡಕ್ಟ್. ಪ್ರೊಫೆಷನಲ್ ಕೋಡ್ ಆಫ್ ಕಂಡಕ್ಟ್ ಬಂದಾಗ ನಮ್ಮ ಒಯ್ಯೇ ಒಂಜಿ ಪೊಲಿಟಿಕಲ್ ಪಾರ್ಟಿಗೆ ಸೇರಂದೆ, ಒಯ್ಯೇ ಒಂಜಿ ಇಂಡಸ್ಟ್ರಿಗೆ ಸಪೋರ್ಟ್ ಮಲ್ಪಂದೆ, ಏರೆಗಳ ಸಪೋರ್ಟ್ ಮಲ್ಪಂದೆ, ಇಂಡಿಪೆಂಡೆಂಟ್ ನ್ಯೂಸ್ ಕೊರ್ಪೇನ. ದಟ್ ಈಸ್ ಪ್ರೊಫೆಷನಲ್ ಕಂಡಕ್ಟ್. ಕನ್ನಡ ವಿಭಾಗದ ಪರವಾಗಿ, ಮುಂಬೈ ಕನ್ನಡಿಗರ ಪರವಾಗಿ, ತಮ್ಮೆಲ್ಲರ ಪರವಾಗಿ
ಹಾರ್ದಿಕವಾಗಿ ಈ ಪತ್ರಕರ್ತ ಬಂಧುಗಳನ್ನು ನಾನು ಅಭಿನಂದಿಸ್ತೇನೆ ಅನ್ನುವಂಥದ್ದು. ನಮ್ಮಲ್ಲೊಂದು ಮಾತಿದೆ, ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತ. ಹಳ್ಳಿಯ ಮನೆಯಲ್ಲಿ ಮಾತಾದಂತಹ ಪತ್ರಿಕೆಯನ್ನು ಬೆಳೆಸಿದಂತಹ ಡಾಕ್ಟರ್ ಶಿವಾನಂದ್ ಅವರು ಇಲ್ಲಿದ್ದಾರೆ. ದಿಲ್ಲಿಯಲ್ಲಿ ನಮ್ಮೆಲ್ಲ ಮುಂಬೈ ಕನ್ನಡಿಗರ ಅಭಿಮಾನದ ಮೂರ್ತಿಯಾದಂತಹ ಗೋಪಾಲಣ್ಣ, ಸಂಸದ ಗೋಪಾಲಣ್ಣ ಅವರಿದ್ದಾರೆ. ಅದರಿಂದ ಇವತ್ತಿನ ಕಾರ್ಯಕ್ರಮ ಹಳ್ಳಿಯಿಂದ ದಿಲ್ಲಿಯವರೆಗೆ ಮುಟ್ಟಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಅನ್ನುವಂಥದ್ದು. ಮುಂಬೈಯಲ್ಲಿ ಕನ್ನಡದ ಬಲವರ್ಧನೆಗೆ, ಕನ್ನಡದ ವಿಕಾಸಕ್ಕೆ 4 ಅಂಶಗಳು ಕಾರಣವಾಗಿವೆ. ಒಂದು, ಹೋಟೆಲ್ ಉದ್ಯಮ. ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಟೆಲ್ ಉದ್ಯಮಿಗಳು ಕನ್ನಡವನ್ನು ಕಟ್ಟಿ ಬೆಳೆಸಿದ್ದಾರೆ ಎನ್ನುವಂಥದ್ದು. ಎರಡನೇದಾಗಿ ರಾತ್ರಿ ಶಾಲೆಗಳು, ಇಲ್ಲಿಯ ಶಾಲೆಗಳು ಎನ್ನುವಂಥದ್ದು. ಈ ಶಾಲೆಗಳಿಂದಾಗಿ ಕನ್ನಡ ಉಳಿದು ಎನ್ನುವಂಥದ್ದು. ಮೂರನೇದಾಗಿ ಕನ್ನಡ ಪತ್ರಿಕೋದ್ಯಮ. ಈ ಪತ್ರಿಕೋದ್ಯಮದಿಂದ ಕನ್ನಡ ಉಳಿತು ಎನ್ನುವಂಥದ್ದು. 4ನೆಯ ಅಂಶ ಅಂತೇಳಿ ಹೇಳಿದರೆ, ಇಲ್ಲಿ ಇವತ್ತು ಮುಂಬಯಿಯ 250ಕ್ಕೂ ಹೆಚ್ಚು ಕನ್ನಡ ಸಂಘ ಸಂಸ್ಥೆಗಳು ಈ ಕನ್ನಡವನ್ನು ಕಟ್ಟಿ ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇವೆ. ಅದರಿಂದ ಕನ್ನಡ ಪತ್ರಿಕೋದ್ಯಮಕ್ಕೆ 150 ವರ್ಷಗಳ ಸುದೀರ್ಘ ಇತಿಹಾಸ ಇದೆ. ಕನ್ನಡಿಗ ಪತ್ರಕರ್ತರ ಸಂಘದ ದಶಮಾನೋತ್ಸವಕ್ಕೆ ಪ್ರಥಮವಾಗಿ ಆರ್ಥಿಕ ಶುಭಾಶಯಗಳು ಅರ್ಪಿಸುತ್ತಿದ್ದೇನೆ. ಸಭಾಧ್ಯಕ್ಷರಾದ ಚಂದ್ರಶೇಖರ್ ಪಲತಾಡಿಯವರೇ, ಬಂಟರ ಸಂಘದ ವೈಸ್ ಪ್ರೆಸಿಡೆಂಟ್ ಚಂದ್ರಹಾಸ ಶೆಟ್ರೆ, ವೇದಿಕೆಯ ಸಂಸದರಾದ ಗೋಪಾಲ್ ಶೆಟ್ರೆ, ವೇದಿಕೆಯ ಗಣ್ಯರಾದವರೇ, ನೆರೆದಿರುವಂಥ ಕಲಾ ರಸಿಕರೇ, ಸಾಹಿತ್ಯ ಪ್ರಿಯರೇ, ಇಂದಿನ ಈ ಶತಮಾನೋತ್ಸವವನ್ನು ನಾನು ಸಾರ್ಥಕ ಸಾಧನೋತ್ಸವ ಎಂದು ಹೆಮ್ಮೆಯಿಂದ ಹೆಸರಿಸ ಬಯಸುತ್ತೇನೆ. ಕರ್ಮಭೂಮಿಯಲ್ಲಿದ್ದುಕೊಂಡು ಜನ್ಮಭೂಮಿಯ ಋಣ ತೀರಿಸುವ ಅರ್ಥಪೂರ್ಣ ಕಾಯಕವನ್ನು ನಮ್ಮ ಪತ್ರಿಕಾ ಮಿತ್ರರು ಮುಂಬೈಯಲ್ಲಿ ಮಾಡುತ್ತಿದ್ದಾರೆ. ಪತ್ರಕರ್ತರ ಸಂಘ ದಶಮಾನೋತ್ಸವ ಈ ಶುಭ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರಿಗೆ ಶುಭಾಶಯವನ್ನು ನೀಡುತ್ತಾ ಇದ್ದೇನೆ. ಈ ಕನ್ನಡ ನಮ್ಮ ಊರಿನ ಯಾವುದಾದ್ರೂ ಒಂದು ಸಭಾ ಕಾರ್ಯವಾದರೆ ಅರ್ಧ ತುಳು ಅರ್ಧ ಮಿಕ್ಸ್ ಕನ್ನಡ ಇರ್ತದೆ. ಅಂದರೆ ಅದು ಯಾವುದೂ ಊಟ ಮಾಡಿದರೂ ಮತ್ತು ಸ್ವಲ್ಪ ರೈಸ್ ತೆಗೆದುಕೊಳ್ಳುವ ಹಾಗೆ, ಕಡೆಗೆ ಒಂದು ಸ್ವಲ್ಪ ರೈಸ್ ಬೇಕೇ ಬೇಕು. ಅಂದರೆ ಎಲ್ಲ ಊಟ ಆದ ನಂತರ ಕೋರಿಟ್ಟು ತಿಂಡಲ ಬಕ್ಕೊಂಚೂರು ನುಪ್ಪುತ್ತಂಡು ಒಂಚು ಬಲ ಹಾಪುಣು ಅಂಚನೆ ಈ ತುಳುಟು ಮಾತಿರ ಭಾರಿ ಬಲ ಹಾಪುಣು ಒಂದು ಲೆಕ್ಕ. ತಮನಕ ಈ ಕನ್ನಡೋಡು ಮಾತಾ ತೇರಿದ್ರಾಕಲು ಅನುಭವಿಸ್ತೇರು. ಹಿರಿಯ ಸಾಹಿತಿ ಡಾಕ್ಟರ್ ಸುನೀತಾ ಶೆಟ್ಟಿ ಅವ್ರು ಕುದೊಂದೇರು 6ನೇದ್ರ ಪಾತ್ರ ಎಂಕ್ಲಿಗ್ಲು ಅಂತ ಪೋಡಿಗೆ ಹಾಪುಣು. ನನ್ನ ಕನ್ನಡೋಡು ಪಾತಿರ್ದೆ ಯಾನವರ ಕುಂದಾಪುರ ಹೋಯ್ನಕ್ಕೆ ಅಂಚನೆ ಆಡು ಕನ್ನಡ ಅರ್ಥ ಆಗಿ ಕೆಲವು ಸರ್ತಿ ಯಾನು ಕುಂದಾಪುರಡು 100 ರೂಪಾಯಿ ಬಸ್ ಕೊಡ್ದು ಬನ್ನಗ ಅವಳು ಹರಿಪ್ರಸಾದ್ ಹೋಟೆಲ್ ಉದ್ದ ಒಂದುತ್ತೇರು ಮಾತ ಒಣಸ್ದ ಅವಳು ಪೋನಾಗ ಮಾತೆಲ್ಲ ಒಣಸು ಉಂತಾನಾಗ ಒಂದು ನುಪ್ಪಾಡ್ದ ಬೇಕಾ ಒಂದು 99 ಬರಿ ಎಳ್ತಿಗೆ ನೀರು ಲೋಟ್ಕೊಳ್ಗೆ ಎಲ್ಗ ಹಾಕ್ಲ ಹಾಗೇಂಡಿ ಏಮಂಡೆ ಒಂದು ಕನ್ನಡ ಅರ್ಥ ಆಜ್ ಮಾರೆ ಯಾನು ಇತ್ತೆ ಕನ್ನಡ ಕಲ್ತು ಹೆಂಗೆ ಅರ್ಥ ಆಜಾತಾನ್ ಕುಡಾರ ಬಂಡೆ ಎಳ್ತಿಗೆ ನೀರು ಲೋಟ್ಕೊಳ್ಗೆ ಎಲ್ಗ ಹಾಕ್ಲಾನ್ ಪೊಕ್ಕರದು ಅರ್ಥ ಆಜ ಅದ 1 ರೂಪಾಯಿ ಕೊರಿಯ 1 ರೂಪಾಯಿ ಕೊಡ್ತದೆ ಒಂದು ನಿಧಾನೋಡ ಬಣ್ಣಕ್ಕೆ ಎಳತ್ತಿಗೆ ನೀರು ಲೋಟೆಯಲ್ಲಿ ಕೊಡ್ಲಾ ಅಥವಾ ಎಲೆಗೆ ಹಾಕ್ಲಾ ಅಂತ ಬರ್ನಾಗ ಮಜ್ಜಿಗೆನು ಇರೇಕ ಮಾಡೋಣ ಅಂತ ನಿಕ್ಕ ಲೋಟೆಡ್ ಕೊರೋಣ ಗೇನೆ ಭಾಷೆ ಅರ್ಥ ಆಗಿ ಕೆಲಸ ಭಾಷೆ ಅರ್ಥ ಆಗೋದಿಲ್ಲ ಕನ್ನಡ. ಅದಕ್ಕಾಗಿ ಹಿರಿಯ ಸಾಹಿತಿಗಳಿದ್ದಾರೆ, ಹಿರಿಯ ತಜ್ಞರು ಇದ್ದಾರೆ, ಎಲ್ಲ ಭಟ್ರ ಸಂಘದ ಉಪಾಧ್ಯಕ್ಷರ ಚಂದ್ರಣ್ಣ ಇದ್ದಾರೆ, ನಮ್ಮ ಮೋಕೆದ ಪ್ರೀತಿಯವರು, ಹಾಗೆ ಎಲ್ಲರೂ ಪ್ರೀತಿಯವರೇ. ಹಾಗೇನಿಲ್ಲ, ಈ ಸಮಾಜವನ್ನು ಒಂದುಗೂಡಿಸುವಂಥ ನಿಟ್ಟಿನಲ್ಲಿ ಅಥವಾ ಈ ಕನ್ನಡಿಗರನ್ನು ಒಂದೇ ವೇದಿಕೆಯಲ್ಲಿ ಮಾಡುವಂಥ ಒಂದೇ ಒಂದಂದರೆ ಈ ನಮ್ಮ ದಶಮಾನೋತ್ಸವ ಕನ್ನಡ ಪತ್ರಿಕರ ಸಂಘ. ಅದಕ್ಕೆ ಯಾವುದೂ ಜಾತಿ ಭೇದ ಇಲ್ಲ, ಮತ ಯಾವುದೂ ಇಲ್ಲ, ನಿಷ್ಠುರತೆ ಅಂತ ಚಂದ್ರಶೇಖರ್ ಪಲತ್ತೆ ಅವರು ಯಾವಾಗಲೂ ತನ್ನ ನಿಷ್ಠುರತೆಯನ್ನು ಈಗಲೂ ಇಟ್ಟುಕೊಂಡಿದ್ದಾರೆ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನನಗೆ ಸುಯೋಗ ಅಂತ ಹೇಳ್ಬೋದು. ಯಾಕೆಂದರೆ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಸಹೋದರ ಸಂಘದಲ್ಲಿ ಇದ್ದಂತೆ. ಇವತ್ತು ಯಾವುದೇ ಕಾರ್ಯಕ್ರಮ ಕನ್ನಡಿಗ ಪತ್ರಕರ್ತರ ಸಂಘ ಇಲ್ಲಿ ಮುಂಬೈಯಲ್ಲಿ ಮಾಡಿದರೆ ಅದಕ್ಕೆ ಪ್ರಥಮವಾಗಿ ಆಹ್ವಾನವನ್ನು ಕೊಡುವುದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗೆ. ಈ ನಿಟ್ಟಿನಲ್ಲಿ ನಾನು ಈ ಒಂದು ದಶಮಾನೋತ್ಸವ ಸಂಭ್ರಮದ ಈ ಒಂದು ಕ್ಷಣದಲ್ಲಿ ನಾನು ಅಧ್ಯಕ್ಷನಾಗಿ ಚುನಾಯಿತನಾಗಿ ಇವತ್ತು ಆಯ್ಕೆಯಾಗಿ ಒಂದು 10 ದಿವಸ ಆಯಿತು ಅಷ್ಟೇ. ಆ ಸಂದರ್ಭದಲ್ಲಿ ರೋಹನ್ ಬಂಟ್ವಾಲ್ ಮತ್ತು ಚಂದ್ರಶೇಖರ ಪಾಲೆತ್ತಾಡಿ ಅವರು ನಮ್ಮ ಊರಿನವರು ಫೋನ್ ಮಾಡಿ ಹೇಳಿದರು, ದಶಮಾನೋತ್ಸವ ಸಂಭ್ರಮ ಇದೆ, ನೀವು ಬರಬೇಕು, ಇದು ನಿಮಗೆ ಮಾಡುವ ಸನ್ಮಾನ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡುವ ಸನ್ಮಾನ ಅಂತೇಳಿ. ಆ ನಿಟ್ಟಿನಲ್ಲಿ ನನಗೆ ಆ ಬಳಿಕ ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಮಳೆಯಿಂದಾಗಿ ಜಲಪ್ರಳಯದಿಂದಾಗಿ ಸಾಕಷ್ಟು ಜನ ಇವತ್ತು ಸಮಸ್ಯೆಯಲ್ಲಿದ್ದಾರೆ, ಮಠವನ್ನು ಕಳೆದುಕೊಂಡಿದ್ದಾರೆ. ನಾನು ಈ ಒಂದು ಘಟನೆ 17 ತಾರೀಕಿನ ನಂತರ ಆದ ಬಳಿಕ ನಾನು ರೋಹನ್ ಬಂಟ್ವಾಲ್ ಅವರಿಗೆ ಹೇಳಿದೆ, ನಾನು ಬರೋದು ಕಷ್ಟ, ನಮ್ಮವರು ಇಲ್ಲಿ ಕಷ್ಟದಲ್ಲಿರುವಾಗ ನಾನು ಮುಂಬೈಗೆ ಬಂದು ಈ ಕಾರ್ಯಕ್ರಮದಲ್ಲಿ ಸೇರೋದು ಕಷ್ಟ ಅಂತ ಹೇಳ್ಕೊಂಡೆ. ಆದರೆ ಮತ್ತೆ ನನಗೆ ಮನಸ್ಸಾಯಿತು, ಇವತ್ತು ಮುಂಬೈ ಒಂದು ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರದ ಇವತ್ತು ದಶಮಾನೋತ್ಸವ ಸಂಭ್ರಮದಲ್ಲಿ ಇವತ್ತು ಆ ಸಂಘಟನೆಯಲ್ಲಿ ಮತ್ತು ನಾನಿಲ್ಲಿ ಇವತ್ತು ಉಲ್ಲೇಖ ಮಾಡಲೇಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 150ಕ್ಕೂ ಹೆಚ್ಚು ಗ್ರಾಮೀಣ ಪತ್ರಕರ್ತರನ್ನು ಒಂದು ಮುಂಬೈಗೆ ಕರೆಯಿಸಿ ಇಲ್ಲಿ ಒಂದು ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನವನ್ನು ಆಯೋಜನೆ ಮಾಡಿದ ಒಂದು ಕೀರ್ತಿ ಚಂದ್ರಶೇಖರ ಪಾಲೆತ್ತಾಡಿ ಮತ್ತು ರೋಹನ್ ಬಂಟ್ವಾಲ್ ಅವರಿಗಿದೆ. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮುಂಬಯಿಯ ಒಂದು ಮಹಾರಾಷ್ಟ್ರದ ಕನ್ನಡಿಗ ಪತ್ರಕರ್ತರ ಎಲ್ಲ ಸದಸ್ಯರನ್ನು ನೆನಪಿಸಿಕೊಳ್ತಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ನಾನು ಇವತ್ತು ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ದಶಮಾನೋತ್ಸವ ಸಂದರ್ಭದಲ್ಲಿ ಅಭಿನಂದನೆಯನ್ನು ಮಾಡ್ತಾ ಇದ್ದೇನೆ. ಈ ಸಂಘ ಬೆಳೀತಾ ಬರೋದನ್ನು ನಾವು ತುಂಬ ಹತ್ತಿರದಿಂದ ಚೆನ್ನಾಗಿ ನೋಡಿದ್ದೀವಿ. ತುಂಬ ಶಿಸ್ತುಬದ್ಧವಾಗಿ ಒಂದು ಸಂಘ ಯಾವ ರೀತಿ ನಡಿಬೇಕೋ ಆ ರೀತಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ಅದು ತುಂಬ ಸಂತೋಷದ ವಿಷಯ. ಇಂಥ ಒಳ್ಳೆ ಕಾರ್ಯ ಮಾಡಿ ಇವತ್ತು 10ನೇ ದಶಮಾನೋತ್ಸವ ಆಚರಿಸ್ತಿರೋದು ನಮ್ಮೆಲ್ಲ ಸಂತೋಷದ ವಿಷಯವಾಗಿ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಈ ಸಂಘಕ್ಕೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಈ ಪತ್ರಕರ್ತ, ಇವತ್ತು ನಮ್ಮ ಪತ್ರಿಕೆ ಅಂತ ಹೇಳಿದರೆ ನಮ್ಮ ಉದಯವಾಣಿ ಹಾಗೂ ಕರ್ನಾಟಕ ಮಲ್ಲ. ಇವತ್ತು ಯಾವುದೇ ಒಂದು ನ್ಯೂಸ್ ತಗೊಳ್ಳಿ, ಅದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಅದರಲ್ಲಿ ಬರುವ ಕೆಲವು ನ್ಯೂಸು ಅವ್ರು ಮಾಡುವಂಥ ಚರ್ಚೆ ನೋಡಿದರೆ ಇವರೇ ಏನಾದರೂ ಒಂದಿನ ಇಂಡಿಯಾ ಪಾಕಿಸ್ತಾನ ವಾರ್ ಮಾಡಿಸ್ತಾರೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಮಾಡ್ತಾರೆ. ಆದರೆ ಅಂಥ ಒಂದು ಯಾವ ಒಂದು ನೆಗೆಟಿವ್ ನ್ಯೂಸ್ಗೂ ಆದ್ಯತೆ ಕೊಡದೆ ಒಳ್ಳೆ ನ್ಯೂಸನ್ನು ಕೊಟ್ಟು, ಯಾಕೆಂದರೆ ಇವತ್ತು ಭಾರತ ದೇಶ ತುಂಬ ಒಳ್ಳೆಯದಾಗಿ ನಡೀತಾ ಇದೆ, GDP ಗ್ರೋತ್ ಆಗ್ತಾ ಇದೆ, ನಮ್ಮ ಫಿಸಿಕಲ್ ಡೆಫಿಸಿಟ್ ಕಡಿಮೆ ಆಗ್ತಾ ಇದೆ, ಇನ್ಕಮ್ ಗ್ರೋತ್ ಜಾಸ್ತಿ ಆಗ್ತಾ ಇದೆ. ಇಂಥ ಒಂದು ಪಾಸಿಟಿವ್ ನ್ಯೂಸನ್ನು ಕೊಡ್ತಾ ಇದ್ದಾರೆ. ಇದನ್ನೇ ನಮಗೆಲ್ಲ ಮುಟ್ಟಿಸ್ತಾ ಇದ್ದಾರೆ. ನಮ್ಮ ಈ ಪತ್ರಕರ್ತಿಗೆ ಏನಿದೆಯೋ, ಕನ್ನಡ ಪತ್ರಿಕೆ ಏನಿದೆಯೋ, ನಮ್ಮೆಲ್ಲ ಮನೆ ಮಾತಾಗಿದೆ, ನಮಗೆಲ್ಲರಿಗೂ ಒಂದಾಗಿದೆ. ಸಮಾಜದ
ಹರಿತವಾದಂಥ ಅತ್ಯುನ್ನತ ಹರಿತವಾದಂಥ ಆಯುಧಗಳಲ್ಲಿ ಪೆನ್ನು ಕೂಡ ಒಂದು. ಯಾವುದೇ ರಕ್ತಪಾತವಿಲ್ಲದೆ ಅಹಿಂಸೆಯಿಂದ ಸಮಾಜದ ಆಗು ಹೋಗುಗಳನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ಪೆನ್ನು ಹಿಡಿದಂಥ ಪತ್ರಕರ್ತ ಯಾವುದೇ ಪಕ್ಷಪಾತವಿಲ್ಲದೆ ನಿಷ್ಠೂರವಾದಿಯಿಂದ ಸಮಾಜ ಸೇವೆಯನ್ನು ಮಾಡಿದಾಗ ಸಮಾಜ ಖಂಡಿತವಾಗಿಯೂ ಅಭಿವೃದ್ಧಿಯಾಗ್ತದೆ. ಅಂತಹ ನಿಷ್ಠೂರವಾದಿ ಪತ್ರಕರ್ತರ ಉದಾಹರಣೆಯನ್ನು ಕೊಡುವುದಾದರೆ ಚಂದ್ರಶೇಖರ್ ಪಾಲೆತ್ತಾಡಿಯವರನ್ನು ಉದಾಹರಣೆಯಾಗಿ ಕೊಡ್ಬೋದು. ಯಾವುದೇ ಪಕ್ಷಪಾತವಿಲ್ಲದೆ ಯಾವುದೇ ರಾಜಕೀಯ ಸಂಬಂಧವನ್ನು ಬೆಳೆಸದೆ ತನಗೆ ಅನಿಸಿದ್ದನ್ನು ಸಮಾಜದ ಒಳಿತನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ಒಳ್ಳೆಯ ಧೈರ್ಯವನ್ನು ಮಾಡುವಂಥ ಇಂತಹ ಅಧ್ಯಕ್ಷರು ಇರುವಾಗ ಅಂತಹ ಅವರ ಎಲ್ಲ ಸದಸ್ಯರಿಗೆ ಕನ್ನಡ ಪತ್ರಕರ್ತ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಕೊಡುತ್ತಾ ಈ ದಶಮಾನೋತ್ಸವದ ಜೊತೆಗೆ ಶತಮಾನೋತ್ಸವವನ್ನು ಮಾಡುತ್ತಾ ಈ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಕನ್ನಡ ಪತ್ರಿಕೋದ್ಯಮವು ಕೂಡ ಬಹಳ ನಿಯತ್ತಾಗಿ ಬೆಳೆದು ಕನ್ನಡಿಗರ ಒಳಿತಿಗಾಗಿ ಉಳಿವಿಗಾಗಿ ಅದು ಸದಾ ಕೆಲಸವನ್ನು ಮಾಡಲಿ ಎಂದು ಹರಸುತ್ತಾ ತಮಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆ ನೀಡಿ ನನ್ನೆರಡು ಮಾತುಗಳು ಮುಗಿಸ್ತೇನೆ. ಚಂದ್ರಶೇಖರಣ್ಣ ಬಂಟರ ಸಂಘ ಆಡು ಬೇತ ಊಲ ಸಾಮಾಜಿಕ ಸಂಸ್ಥೆಲಾಡು ಮಸ್ತ್ ಅಗಲಗಲ್ನ ಸಮಾಜ ಬೋಡ್ತಿನ ಮಸ್ತ್ ಕಾರ್ಯಕ್ರಮವನ್ನು ಮತ್ತು ಪತ್ತೊಂದು ಬರ್ಪಿರಗುಲು ಅಂಡ್ ಆ ಕಾರ್ಯಕ್ರಮನು ಜನಮನಕ್ಕೆ ಮುಟ್ಟವನ ಕೆಲಸ ನಿಗುಲು ಮಲ್ತೊಂದುಲ್ಲಾರ ಅವು ಭಾರಿ ಪ್ರಶಂಸನೀಯ. ಇನಿ ಪ್ರತಿಯೊಂದು ಸಮಾಜದಾಗುಲ್ಲ ಅಗಲಗಲ್ನ ಸಮಾಜಕ್ಕೆ ಬೋಡ್ತಿನ ಮಸ್ತ್ ಬೇತೆ ಬೇತೆ ಇದಟ್ಟು ಅಗುಲು ಪ್ರಯತ್ನ ಮಲ್ತೊಂದುಲ್ಲೇರು. ಆ ಪ್ರಯತ್ನ ನಿಗಲ್ನ ಸಹಕಾರದ ಒಪ್ಪಂದ ಎತ್ತಂಡ ಸಾಧಾರಣ ಪ್ರತಿ ಇಲ್ಲೆಲ್ಲ ಮುಟ್ಟರ ಸಾಧ್ಯ ಇತ್ತೀಜಿ ಅಂಚ ಪನೊಂದು ನಿಗಲ್ನ ಈ ಸಹಕಾರ ಪ್ರತಿಯೊಂದು ಸಂಸ್ಥೆಗೆ ಇಂಚಿನ ದುಂಬುಲ ಒಪ್ಪಾಡು ಅಂಚನೆ ನಿಗಲ ಸಂಘ ದಶಮಾನೋತ್ಸವ ದಕ್ಕನೆ ದುಂಬುಲ ಶತಮಾನೋತ್ಸವ ಆಚರಿಸಾದು ಮಾತೆಲ್ಲ ಈ ಕನ್ನಡದ ಜನಕುಲ್ನ ಮತ್ತು ಸೇವೆ ಮಲ್ತೊಂದು ಉಪ್ಪಾಡು ಅಂಚನೆ ಬಂಟರ ಸಂಘದ ಮ್ಯಾನೇಜಿಂಗ್ ಕಮಿಟಿ ಆಫೀಸ್ ಬೇರರ್ಸ್ ಪಂಡ ಯಾನು ಇನ್ನು ಪ್ರತಿನಿಧಿ ಮಲ್ತೊಂದುಲ್ಲ ಅಧ್ಯಕ್ಷರ ಉಪಸ್ಥಿತಿಡು ಅಂಚ ಆಗಲ್ಲ ಮಾತನ್ನ ಪರವಾದ ಬಂಟರ ಸಂಘದ ಸಹಕಾರ ಪೂರ ನಿಗಲೊಟ್ಟು ಉಂಡು ಎಂಕುಲ ನಿಗಲೊಟ್ಟು ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಕನ್ನಡಿಗ ಪತ್ರಕರ್ತರ ಸಂಘ ಇವರು 10 ವರ್ಷಗಳಿಂದ ಈ ಸಂಸ್ಥೆಯನ್ನು ಪತ್ರಿಕೆಯನ್ನು ಮುದ್ರಿಸುತ್ತಾ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿಕೊಂಡು ಬಂದಿರುತ್ತಾರೆ. ಯಾವುದೇ ಉದ್ಯೋಗದಲ್ಲಾದರೂ ಕಷ್ಟಗಳು ಇದ್ದೇ ಇರುತ್ತವೆ. ಆದರೆ ಪತ್ರಕರ್ತರಿಗೊಂದು ವಿಶೇಷವಾಗಿ ಅವರು ಯಾರನ್ನು ಖುಷಿಪಡಿಸಬೇಕು ಯಾರನ್ನು ದೂಷಿಸಬೇಕು ಎಂಬ ಆ ಇಕ್ಕಟ್ಟಿನಲ್ಲಿ ಇರುತ್ತಾರೆ. ಅಂಥ ಸಂದರ್ಭದಲ್ಲಿ ಪಾಲೆತ್ತಾಡಿ ಅವರು ಮತ್ತು ಅವರ ಸಂಘಟಕರು ಯಾರಿಗೂ ನೋವಾಗದಂತೆ ಇದ್ದದ್ದನ್ನು ಇದ್ದಂತೆ ಹೇಳಿಕೊಂಡು ನಮಗೆಲ್ಲರಿಗೂ ಬೆಳಿಗ್ಗೆ ಹೇಳುವಾಗ ಪತ್ರಿಕೆ ಉದಯವಾಣಿ ಆಗಲಿ ಅಥವಾ ಬೇರೆ ಯಾವುದೇ ಪತ್ರಿಕೆ ಆಗಲಿ ಎದುರಿಗಿದ್ದರೆ ನಮಗೆ ತುಂಬ ಸಂತೋಷವಾಗ್ತದೆ. ನಮ್ಮ ಊರು ಹಾಗೂ ನಮ್ಮವರ ವಿಷಯವಾಗಿ ನಮಗೆ ತಿಳಿದುಕೊಳ್ಳಲು ತುಂಬ ಸಹಾಯವಾಗುತ್ತದೆ. ನಾವು ಪತ್ರಿಕೆಯನ್ನು ಓದುವಾಗ ನಮಗೆ ನಾವು ಊರಲ್ಲಿಯೇ ಇದ್ದೇವೆ ಎಂಬ ಅನುಭವವು ನಮ್ಮಲ್ಲಿ ಉಂಟಾಗುತ್ತದೆ. ಪತ್ರಕರ್ತರು ಪತ್ರಿಕೆ ಇದರ ನಿಜವಾದ ರುಚಿ ನಮಗೆ ಸಿಗಬೇಕಿದ್ರೆ ನಾನು ಬಾಂಬೆಗೆ ಬಂದು 42 ವರ್ಷ ಆಯಿತು. 42 ವರ್ಷಕ್ಕಿಂತ ಮೊದಲು ನಾವು ಶಾಲೆಗೆ ಹೋಗುವಾಗ ಎಲ್ಲಾದರೂ ಒಂದು ಉದಯವಾಣಿ ಪೇಪರ್ ಯಾರಾದರೂ ಊರಿನಿಂದ ತಂದರೆ ಅದನ್ನು ಕೊಂಡೋಗಿ ಜೋಪಾನವಾಗಿಟ್ಟುಕೊಂಡು 1 ತಿಂಗಳು ಕೂಡ ನಾವು ಅದನ್ನು ನೋಡ್ತಿದ್ದೆವು. ಅಷ್ಟೊಂದು ನಮಗೆ ಅಂದರೆ ಒಂದು ಹಸಿವಾದವನಿಗೆ ಸ್ವಲ್ಪ ಅನ್ನ ಸಿಕ್ಕಿದರೆ ಯಾವ ರೀತಿಯಲ್ಲಿ ಹೊಟ್ಟೆ ತಂಪಾಗುತ್ತೋ ಅದೇ ರೀತಿಯಲ್ಲಿ ನಮ್ಮ ಒಂದು ಊರ ಪತ್ರಿಕೆ ಉದಯವಾಣಿ ಅಷ್ಟೊಂದು ಪ್ರೀತಿಯಿಂದ ನಾವು ನೋಡ್ತಿದ್ದೆವು. ಅದೇ ಉದಯವಾಣಿ ಅದೇ ಕರ್ನಾಟಕ ಇಂದು ಕರ್ನಾಟಕ ಮಲ್ಲ ಇಂದು ಬೆಳಿಗ್ಗೆ 6:30 ಗಂಟೆಗೆ ನಮ್ಮ ಮನೆ ಮುಂದೆ ಬರುತ್ತೆ. ಬಂಧುಗಳೇ,
ಮಾತಾಡಲಿಕ್ಕೆ ಹೋದರೆ ಈ ಪತ್ರಕರ್ತರ ಬಗ್ಗೆ, ಈ ಪತ್ರಿಕೆಯ ಬಗ್ಗೆ ಎಷ್ಟೋ ಮಾತಾಡ್ಬೋದು, ಆದರೆ ಸಮಯದ ಅಭಾವ ಇದೆ. ಎಲ್ಲರೂ ಹೇಳ್ತಿದ್ದಾರೆ ಭವಾನಿ ಫೌಂಡೇಶನ್. ಇದರ ರೂವಾರಿ ಕೂಡ ನಾನು ಒಂದು ವೇಳೆ ನನ್ನನ್ನು ಇವತ್ತು ಹೆಸರಿಸ್ತಿದ್ರೆ ಅದು ನನ್ನ ತಾಯಿಯ ಹೆಸರು ಭವಾನಿ ಅಂತ ಎಲ್ರಿಗೂ ಸಾಧಾರಣ ಗೊತ್ತು. ಅದನ್ನೊಂದು ಕಾರ್ಯರೂಪಕ್ಕೆ ತಂದದ್ದು ಈ ಪತ್ರಕರ್ತರ ಪದಾಧಿಕಾರಿಗಳಲ್ಲೊಬ್ಬರಾದ ಶ್ರೀಮಾನ್ ರೋನ್ಸ್ ಬಂಟ್ವಾಳರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈದ್ ಹಬ್ಬ, ನಗರದ ರಸ್ತೆಗಳೆಲ್ಲ ತುಂಬಿಕೊಂಡಿವೆ. ಹೀಗಿರುವಂಥ ಹೊತ್ತಿನಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಒಟ್ಟು ಪ್ರದರ್ಶನವನ್ನು, ನಮ್ಮ ದಶಮಾನದ ಸಂಭ್ರಮವನ್ನು, ಅದರೊಟ್ಟಿಗೆ ಹಿರಿಯ ಪತ್ರಕರ್ತರಿಗೆ ನಾವು ಕೊಟ್ಟಂತಹ ಸನ್ಮಾನವನ್ನು, ಬಹುದೂರದ ಪುತ್ತೂರಿನಿಂದ ವಿಶೇಷವಾಗಿ ನಾವು ಆಹ್ವಾನಿಸಿದಂಥ ಸುದ್ದಿ ಬಿಡುಗಡೆ ಸಮೂಹ ಪತ್ರಿಕೆಗಳ ಸಂಸ್ಥಾಪಕ ಮತ್ತು ಸಂಪಾದಕ ಡಾಕ್ಟರ್ UP ಶಿವಾನಂದ್ ಅವರ ಒಂದು ತಳಸ್ಪರ್ಶಿಯಾದ ಆತ್ಮನಿರೀಕ್ಷಣೆಯನ್ನುಳ್ಳಂತಹ ಭಾಷಣ, ಒಟ್ಟು ಪತ್ರಿಕೋದ್ಯಮದ ಇವತ್ತಿನ ಹೊಳಹುಗಳನ್ನು ಹೊರಗೆ ತೆಗೆದಿಟ್ಟಂತಹ ಒಂದು ಮಾತುಗಾರಿಕೆಯ ಒಂದು ಸಂದರ್ಭಕ್ಕೂ ನೀವು ಸಾಕ್ಷಿಯಾದಿರಿ. ಒಟ್ಟಾರೆಯಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯನ್ನು ಹಂಚುತ್ತಾ ಈ ಸಂಜೆಗೆ ಒಂದಷ್ಟು ನಮಸ್ಕಾರಗಳನ್ನು ಕೂಡ ಕೊಡ್ತಾ ನಿಮಗೆಲ್ಲರಿಗೂ ಕೂಡ ಶುಭ ವಿದಾಯವನ್ನು ಕೊಡ್ತಾ ಇದ್ದೇವೆ. ಬಳಿವೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ದೇವೇಂದ್ರ ಮಹಾಪ್ರಭುಗಳೆಂದು ಬಂದಂತ ಕಾರ್ಯ ಇಂದೀಗ ಈ ಸುಧರ್ಮ ಸಭೆಯನ್ನ ಸೇರಿ ಚಂದದಿಂದ ಓಲಗವನ್ನ ಕೊಟ್ಟಂತಹ ಸಂದರ್ಭ. ನಮ್ಮ ಈ ಸ್ವರ್ಗಲೋಕ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ನಮಗಲ್ಲ. ಆದರೆ
ಇಲ್ಲಿ ಎಲ್ಲರೂ ನನ್ನನ್ನೇ ನೋಡುತ್ತಾ ಇದ್ದಾರಲ್ಲ, ನಾನು ಹೇಗೆ ಕಾಣುತ್ತಿದ್ದೇನೆ? ಚೆಲುವಿಗೆ ಯೌವನದಿಂದ ಚೆಲುವಿಕೆಯಿಂದ ಯೌವನದಿಂದ ಮಾನಿನಿ ಮಣಿಯೇನಿ ಬಳಲಿ ದಿಟ್ಟವೋ ಸಾನುರಾಗದಿ ಬೇಳು ಮನದಿರಬಹುದು ತಂದು ಕಮಲ ಜನು ಏನಿದು ಏನಿದು ಘನತರ ತಪವು ಮರುಗದಿರುವ ಮರುಗದಿರುವ ಮುನಿವರ ನುರಿದ ವಚನವು ತಪ್ಪಲರಿಯದು ಮುನಿವರ ನುರಿದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ
ಅರಸರೇ, ಶೀಘ್ರದಲ್ಲಿಯೇ ಮಹಿಷನನ್ನು ವಧಿಸಿಕೊಡುವೆನೆಂಬ ಅಮ್ಮನ ಅಭಯವಾಕ್ಯವನ್ನು ಕೇಳಿದಾಗ ಮನಸ್ಸಿಗೆ ಪರಮಾನಂದವಾಗುತ್ತಿದೆ. ನಿರಾಭರಣೆಯಾದ ಅಮ್ಮನನ್ನು ಕಂಡಂತಹ ಮಯ ವಿಶ್ವಕರ್ಮರೇ, ಘನತರ ಶೋಭಿಸುವ ದಿವ್ಯವಾದ ಉಡುಗೆ ತೊಡುಗೆಗಳನ್ನು ತಂದು ಆಕೆಯ ಸ್ನೇಹಕ್ಕೆ ಅರ್ಪಿಸಿದವರಿದ್ದಾರೆ. ದೇವತಾ ನಾರಿಯರ ಜೊತೆ ರಂಬೆ ಉಮೆ ವಾಣಿಯರೇ ಕ್ಲಪ್ತ ಸಮಯದಲ್ಲಿ ಬಂದು ಅಮ್ಮನನ್ನು ಶೃಂಗರಿಸಿದವರಿದ್ದಾರೆ. ಅವರು ಅಷ್ಟೆಲ್ಲ ಸೇವೆ ಮಾಡಿರುವಾಗ ಆಕೆಯ ಮಕ್ಕಳಾಗಿ ದೇವಿಯ ಭಕ್ತರಾಗಿ ನಮ್ಮೆಲ್ಲ ಕೈಯಾಯುಧಗಳನ್ನು ಆಕೆಗೆ ಸಮರ್ಪಿಸಿದವರಿದ್ದೇವೆ. ನಮ್ಮ ಕೈಯಾಯುಧಗಳು ಎಷ್ಟು ಯೋಗ್ಯವೋ ಎಂಬುದು ಅಮ್ಮನ ಚಿತ್ತಕ್ಕೆ ಬಿಟ್ಟ ವಿಚಾರ. ಆದರೆ ದುರುಳ ಮಹಿಷನ ವಧೆಗಾಗಿ ಆಕೆಯು ಬರಿಗಾಲಿನಲ್ಲಿ ಹೋಗಬಾರದೆಂಬ ಕಾರಣಕ್ಕೆ ಪರ್ವತರಾಜನೇ ಸಿಂಹ ಸದೃಶನಾಗಿ ಇಳಿದು ಬರುತ್ತಿದ್ದಾನೆ. ಇನ್ನೇನು ಬೇಕು? ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.